ಹಾಯ್, ഞാനിന്നോടെ ಬಿದ್ದಾರ್ದು ಗೊತ್ತುಂಡೆ ಎನ್ನ ಅಪ್ಪೆಲ್ಲದಲ್ಪ ಮಿತ್ತು ಸತ್ಯನಾರಾಯಣ ಕಟ್ಟೆನುಂಡು ಗಂಟಲು ಕಟ್ಟಾಡು ಅವಳು ಇನಿ ವರ್ಷಲ ಡಿಸೆಂಬರ್ 16ಕ್ಕೆ ಸತ್ಯನಾರಾಯಣ ಪೂಜೆ ಹಾಪಿನಿ ಅಂಚಾಡೆ ಪೋಯಿಂದ ಬಿದ್ದಾಡ್ದ ಯಾನು ಎನ್ನ ಮಗೆ ಪಂಡ ಅಕ್ಕನ ಮಗೆ ಬೊಕ್ಕ ಎನ್ನ ಮಗಲು ಮಾತ ಪಿದಾಡ್ದ ಆರು ಒಂಚೂರು ತಡದ್ ಬರ್ಪೇರು ಅಂಚ ಒಂಜಿ ಪೂಜೆ ಪೋಯಿಂದ ಅವಳು ದಾದಂಡು ತೂಕ ಪೋಯತೆ ಒಂಜಿ ಕೋಡಿಗೆ ಬರ್ಪೇರು ಸಮ ಭೂಮಧ್ಯ ರೇಖದ ಮಧ್ಯೋಗ ಬರ್ಪೇರು ಪಂಡ ನಮ್ಮನ ಹಿಂದೂ ಶಾಸ್ತ್ರ ಪಂಡ್ಕೊಂಡು ಐದು ಆಕಳ ನೆಕ್ಸ್ಟ್ ವಿಶೇಷತೆ ಪೌರ್ಣಮ್ಯ ಅಮಾವಾಸ್ಯ ಸಂಕ್ರಾಂತಿ ಕಾಲಗಳು ಅಂಚಾದ ಈ ಕಾಲ ಪೂಜೆ ಮಲ್ತದೆ ದೀರ್ಘಾಯುಷ್ಯ 105 ವರ್ಷ ಆಯುಷ್ಯನ ಹೊಂದಲು ಕಣ್ಣನ್ನೆ ಬಡಿದಿ ಮಾತು ಸುಖ ಸಂತೋಷ ಅಂತೆಯೇ ಈ ಕಥೆನ ಪರಮಾತ್ಮೆ ನಾರದಿರೇ ಪಂಡ್ರೆ ನಾರದೇರೆ ಶಾಸ್ತ್ರ ಶೌನಕಾದಿ ಮಹರ್ಷಿಗಳು ಸೂತ ಪ್ರಾಣಿಕರು ಬರ್ತಾರೆ ಅಂಚಿದ್ದಿ ಸಂದರ್ಭಗಳು ಪರಮಾತ್ಮನ ನಾರದರ ಪ್ರಶ್ನೆ ಮಲ್ಕರು ಸೂತ ಪ್ರಾಣಿಕರನ್ನೊಬ್ಬರು ಸೂತ ಪ್ರಾಣಿಕರ ಶೌನಕಾದಿ ಮಹರ್ಷಿ ಮಲ್ಕರು ಈ ಪೂಜೆನೇ ಏರಾಟ ಮಲ್ಪಂದೆ ರಾಜ ಮಹಾರಾಜರನ್ನ ಅಷ್ಟಕೋಟಲ್ಲಿ ಬೈತಂಡ ಅವೆಲ್ಲ ಪಂಡ್ರೆ ಪಂಜಾನಂದಿ ಕಾಲಡುವ ನಮ್ಮನ ಹಿಂದೂ ದೇಶಗಳು ಅಂಗರಾಜ ಹರಿಜನು ಸ್ಮರಿಸುತ್ತ ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ದೀಪವು ಬೆಳಗಿದೆ ಗುರುವು ನೀನೇ ಗಣಪನು ನೀನೇ ಗಣವು ನೀನೇ ಗಣ್ಯವು ನೀನೇ ಜಗದರ ಧಯದ ಚೇತನ ನೀನೇ ಜಗದರ ಧಯದ ಚೇತನ ನೀನೇ ಎಲ್ಲವೂ ನೀನೇ ಜಗಮಗಿಸೋ ಜನಮನವೂ ನೀನೇ ಜಗಮಗಿಸೋ ಜನಮನವೂ ನೀನೇ ದೀಪವು ಬೆಳಗಿದೆ ಸುಂದರ ಸಮಯದಿ ಗಂಟೆಯು ಮೊಳಗಿದೆ ನಾದದ ಗುಂಗಲಿ ದೀಪವು ಬೆಳಗಿದೆ 6 ವರ್ಷಗಳ ನಂತರ ಮಂಗಳವಾರ ಅಮಾವಾಸ್ಯೆ ದಿನ ಇಲ್ಲಿರುವ ಎಲ್ಲ ಗಣ್ಯರಿಗೆ ಇವತ್ತು ವಿಶೇಷವಾದ ದಿನ ಪುಣ್ಯದ ದಿನ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ. ಇದನ್ನು ನಮ್ಮ ಅರ್ಚಕ ಸದಾನಂದ ಭಟ್ರು ಸಹ ಉಲ್ಲೇಖ ಮಾಡಿದರು. ನಾನು 2 ದಿವಸ ಹಿಂದೆ ವಾಟ್ಸಪ್ ನೋಡುವಾಗ ಒಂದು ಉಲ್ಲೇಖ ಇತ್ತು, ಮಂಗಳವಾರ ದಿವಸ ಸತ್ಯನಾರಾಯಣ ಪೂಜೆ ಅಮಾವಾಸ್ಯೆ ಬರೋದು ಭಾಳ ಅಪೂರ್ವವಾದ ದಿವಸ, ಆ ದಿವಸ ಎಲ್ಲರಿಗೆ ಪುಣ್ಯ ಸಿಗ್ತದೆ ಅಂತ. ನಾನು ವಿಶೇಷವಾಗಿ ಪುನಃ ಸತ್ಯನಾರಾಯಣ ದೇವರ ಹತ್ರ ಬೇಡಿಕೊಳ್ಳೋದು ಒಂದೇ, ಈ ಒಂದು ಊರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೆಯ ಸುಖ ಶಾಂತಿಯನ್ನು ಕೊಡಲಿ ಅಂತ ಪ್ರಪ್ರಥಮವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು 56ನೇ ವರ್ಷದ ಈ ಸತ್ಯನಾರಾಯಣ ಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತಿದ್ದೇವೆ.
ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಗು ತೋಜನಿನ ಒಂದು ಮಾಯದ ಕತ್ತೇರಿಯೇ ಅಂದ ಕಣ್ಣಗು ತೋಜನಿನ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ. ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿನಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಯನ್ನು ಹೀಗೆ ಹಿಡ್ಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ಬಿಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೆ ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ, ನನಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡ್ಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗೇನೋ ನಿಮ್ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿಡಿದು ಹೇಳಿದ್ರೆ ಇರ್ಬೇಕಾಗಿದ್ದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗಾ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತೊಂದು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಒಂದು ತುಂಡಿ ಎರಡು. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಅಂದ್ರೆ ಏನೇ ಹೇಳಿ ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ನಿಜ ಏನಪ್ಪಾ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಯಾವ್ದು ನಿಜ ಅಲ್ಲ, ಸುಮ್ಮನೆ ಭ್ರಮೆ, ಕಣ್ಕಟ್ಟು ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ. ಏನ್ ಹೇಳ್ಬಿಡೋಣ, ನಿಜ ಏನಪ್ಪಾ ಅಂದ್ರೆ ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜ ರೀ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದು ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಬಿದ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ, ಜಾದೂಗಾರರು ಮತ್ತೆ ಕತ್ರಿ ತೆಗಿತಾರೆ, ಹಗ್ಗ ಮತ್ತೆ ಎರಡು ತುಂಡು ಮಾಡಿ ತೋರಿಸ್ತಾರೆ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾ ಇದ್ದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ, ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಹಾಗಾಗಿ ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ರಿನ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಕಲ್ಲಬೆಟ್ಟು ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿಯ 56ನೇ ವರ್ಷದ ಸತ್ಯನಾರಾಯಣ ಪೂಜೆಯ ಈ ಒಂದು ಭಕ್ತಿಯ ಸಮಾರಂಭದಲ್ಲಿ ಸೇರಿರುವಂತ ಎಲ್ಲರನ್ನು ನೋಡಿ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿಗೆ ಬರಲಿಕ್ಕೆ ಮೂಲಭೂತವಾಗಿ ಕಾರಣೀಭೂತನಾಗಿರುವಂತಹ ಭಗವಾನ್ ಶ್ರೀ ಸತ್ಯನಾರಾಯಣ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಂದಾಯ ಮಾಡ್ತಾ ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಮತ್ತು ಕಲಾಭಿಮಾನಿಗಳಿಗೆ ನಾನು ಮತ್ತು ನನ್ನ ತಂಡದ ಪರವಾಗಿ ಬಹಳ ಪ್ರೀತಿಯ ನಮಸ್ಕಾರಗಳನ್ನು ಸಂದಾಯ ಮಾಡ್ತೇನೆ. ಜಾದೂಗಾರ ಬಂದಿದ್ದಾನೆ, ಜಾದೂ ಮಾಡ್ತಾನೆ, ಜಾದೂ ಅನ್ನುವಂಥ ವಿಶೇಷವಾದ ಈ ಕಲಾ ಅಭಿವ್ಯಕ್ತಿಯ ಮೂಲಕ ನಿಮ್ಮೆಲ್ಲರನ್ನು ಮನಸ್ಸಿಗೆ ರಂಜನೆ ಕೊಡುವಂಥ ಪ್ರಯತ್ನ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಬ್ರಕಡಬ್ರ ಇಟ್ಸ್ ಮ್ಯಾಜಿಕ್ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂಥ ಸಮಿತಿ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಬಂದಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಾನು ಕುದ್ರೋಳಿ ಗಣೇಶ್ ಮತ್ತು ತಂಡದ ಪರವಾಗಿ ಬಹಳ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ, ತುಂಬ ಪ್ರೀತಿಯ ಸುಸ್ವಾಗತ. ನನಗೆ ಕಾರ್ಯಕ್ರಮ ಶುರು ಮಾಡಬೇಕಿದ್ರೆ ನನಗೆ 3ನೇ ಕ್ಲಾಸ್ನಲ್ಲಿ ಕಲಿತಿರುವಂತ ಯಾರಾದರೂ ಮಕ್ಕಳು ಇದ್ದಾರಾ? ಕೈ ಎತ್ತಿ ನೋಡುವ. 3ನೇ ಕ್ಲಾಸ್? ಎಸ್, ಬಾ ಮಗ, ನೀನು ಒಬ್ಬಳು. ಇನ್ನೊಂದು ಹುಡುಗ ಯಾರಿದ್ದಾರೆ?
ಅದೊಂದು ಕೆಲಸ ಮಾಡೋ 4ನೇ ಕ್ಲಾಸ್ 5ನೇ ಕ್ಲಾಸಿನವ್ರು ಕೂಡ ಆಗುತ್ತೆ. ಯಾರು ಬರ್ತೀರಾ? ಬನ್ನಿ. ಯಸ್ ಯಸ್. ಧನ್ಯವಾದ. ವೇದಿಕೆ ಮೇಲೆ ಬಂದಿರುವಂತ 4 ಜನ ಮಕ್ಕಳು ಇನ್ನು ನೋಡಿದ್ರೆ ಹೆದರಿಕೆ ಆಗಿತ್ತು. ಹೆಚ್ಚಿನ ಮಾರ ಉಗ್ರಗಾಮಿಯ ಮಾರ. ನಮಸ್ಕಾರ. ದಾನಣ್ಣ ಒಣಸಂಡೇರ್ನ ಆನೆ ಆತುಜೆ ಆಂಡದೆ ಓಡಿಗಣ್ಣಿಂಗೋರು ನಮ್ಮ ತುಳುಡೆ ಪಾತ್ರಲ್ಲಿದೆ ತೊಂದರೆ ಜೊತೆ ಸಾಧು ಪೇರು ಈಗ ಮಾತಾಡ ಸೇರಿದ ಒಂದು ಚಪ್ಪಾಳೆ ಕೊಂಡು ಅದಕ್ಕೆ ಗೊತ್ತು ಬಲ ಬಂತು. ಥ್ಯಾಂಕ್ ಯು ಸೊ ಮಚ್. ನಡುಕು ಈ ಮೇಕ್ ಮೂಜಿ ಬಾಲು ಇತ್ತೆ ಇಂಕ ಈ ಮೇಟ್ ಅನ್ನ ಬಲತ ಮೇಟ್ ಉಪ್ಪುನಕ್ಲು ಮಾತೆಲ್ಲ ಸೇರಿದ ಒಂದು ಚಪ್ಪಾಳೆ ಕೊರ್ಲೇದುಗ ಸರಿ ಉಂಟಲ್ಲ ನಿಕ್ಕಲು ಬರ್ತೀನಿ ನಾನು ನಡು ಉಪ್ಪುನಕ್ಲು ಚಪ್ಪಾಳೆ ಕೊರ್ಲೇದುಗ ಕರೆಕ್ಟ್. ಇದು ಈ ಮೇಟ್ ಉಪ್ಪುನಕ್ಲು ಒಂದು ಚಪ್ಪಾಳೆ ಕೊರ್ಲೇದುಗ ಅಲ್ಲ ಇಂಚಕ್ಕೆ ಬಿಡಿ ಬಿಡಿ ಅಣ್ಣ ಇಂಚಕ್ಕೆ ಉಂಡು ಇದು ಒಟ್ಟು ಸೇರಿನಾಗಿ ಈ ಸಭಾ ಮಂಟಪದ ಇಂಚಕ್ಕೆ ಉಂಡು ಪಂಪಿನಕ್ಕೆ ಕುಲ್ಲು ದಿನಕ್ಕಲು ಲಕ್ಕ ದಿನಕ್ಕಲು ಕುಲ್ಲು ಆ ಮೀಟಿ ಈ ಮೀಟಿ ಮಾತೆಲ್ಲ ಸೇರಿದು ಈ 4 ಜನ ಜೋಕ್ಲಿಗೆ ಜೋರಾದ ತಾಟಿ ಕೊಡ್ಲಿಲ್ಲ ಎಂಚದು ಮಾತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಬಂದು ಆಂಟಲ್ಲಿ ಯಾರು ಚೇವೆ ಕೆಲವರು ಇಂಚೆನೆ ದಾದಾಗೆ ಇಂಚ ಆವಡ್ ನಿಕ್ಲೆಗ್ಲ ಸತ್ಯನಾರಾಯಣ ದೇವರ ಬುದ್ಧಿನ ಕೊರಡು ಚಪ್ಪಾಳೆ ಕೊರಡು ಹನ್ನೊಂದು ಕಾರ್ಯಕ್ರಮ ಶುರು ಅನ್ಪಗ ದಾನೆ ಬರ್ತಾರೆ ಬತ್ತಿಂದಾನೆ ಅಂದೆ ಆಯ್ ಜೋರ್ಲಿ ಇರ್ಲೆತ್ತಾರೆ ಈಗ ಬತ್ತ ವಿಹಾನ್ ವೆರಿ ಗುಡ್. ನೆತ್ತಿನದಾಗಿ ಬಣದು ಏನು ಪನ್ಪೆ ಓಲು ಪೋಂಡಲ ಜಾದು ತೂಯಿಗಳೇ ಜೋಕುಲು ಬೀಸ ಪಾರೊಂದು ಬರ್ಪೇರು ಅಂಕಲ್ ಮ್ಯಾಜಿಕ್ ಎಡ್ಡೆತ್ತಾರೆ ಎಂಕ್ಲೆಗ್ಲ ಒಂದು ಮ್ಯಾಜಿಕ್ ಪಂಡ್ಕಲ್ ಎಂಕ್ಲು ಸ್ಕೂಲ್ಡ್ ಮಲ್ ಪೋನು ಅಂಚ ಅದೇ ಮಾತಾಡಿಲ್ಲ ಅಂಚೆ ಆಡ ಜಾದುದಕ್ಕಲು ಕಲ್ಪೋಚರ್ ಮ್ಯಾಜಿಕ್ ಜವಾದಾಬುಜಿ ಅಂಡ್ ಇನ್ನೊಂದು ಸಿಸ್ಟಮ್ ಅಂತದೆ ಅದಾರ ಮಾಡ ಓಲು ಕಾರ್ಯಕ್ರಮ ಆಪಡು ಅಲ್ಪ ಸೇರ್ದಿನ 4 ಜನ ಜೋಕ್ಲಿಗೆ ಮ್ಯಾಜಿಕ್ ಅನ್ನು ಕಲ್ಪಾದ ಕೊಡ್ತೀನಿ ಐಕ್ ಸೇರ್ದಿನ ಐಕ್ ಸಿಲೆಕ್ಟ್ ಆಗಿ ನಂಚಿನ 4 ಜನ ಜೋಕ್ಲಿ ನಿಕ್ಲೆ ಕಂಗ್ರಾಚುಲೇಷನ್ ಪಂಡ ಕೊಡ್ಪೇನೆ ಪಡಾವಣತೆ ಎಸ್ ಸುರುತ್ತ ಟೆಸ್ಟ್ ಪಂಡ ಏನು ಗುರುಕುಲು ಬಂತೀರಿ ಅಂಚೆ ಒಟ್ಟಾರೆ ಕಲ್ಪಾರಾಬುಜಿ ಎಲ್ಲ ಪರೀಕ್ಷೆ ಮತ ಮಲ್ಪಡು ಪರೀಕ್ಷೆ ಮತದ ಆಯ್ಬೇಕ ಬಂತೀರಿ ಸುರುಕ ಬಂತೀರಿ ಡ್ರೆಸ್ ಮಾಡೋಣ ಇಂಚ ತೋಜಿ ವೆರದು ಓಡಿ ನಾನು ಡ್ರೆಸ್ ಮಾಡಿದೆ ಎಡೋಣದೆ ಕೊಟ್ಟು ಪದಕ ಮತ್ತೆ ಎಡೋಣದೆ ಲೈಕ್ ನಿಕ್ಲೆಗ್ಲ 4 ಡ್ರೆಸ್ ಪದ ಮೇಲೆ ಐಕ್ ಪಾಡ್ತು ಕಂಚಿ ತಿರುಗದು ಅಂತಲೇ ಉಲ್ಟಾ ಉಂಟು ಈತ ಸುರಾಪಡು ಎಂಕಲ್ಲ ಸುರುತ್ತ ಟೆಸ್ಟ್ ದ ಡ್ರೆಸ್ ಟೆಸ್ಟ್. ಎಂಚ ತೋಜೂರು ಜೋಕ್ಲು ಖುಷಿಯ ತಿಗ್ಲತ್ತು ಬರದೆ ಒಂದು ನಿಮಿಷ ಒಂದು ಅಭಿಪ್ರಾಯ ನಿಕಂಡ ಒರಿಗೆ ಬಂದ್ಪಾನು இந்த ಬಾಲ ಇರ್ತಿರ್ಲೆ என்னோட ಗಾಡ್ಸಿಲ್ಲ ತಿರ್ಲೆ ಎನ್ನು ಕಡೆ ಯಾನ್ ತಿರ್ಗಲೆ என்னோட ಬಾಡಿ ಬಿಲ್ಡರ್ ಖಾಲಿ ಬೋಲ್ ತಾಗಡು ಪಕ್ಕ ನಮ್ಮ ಕಲ್ಲ ಬಿಟ್ಟು ಕೊಂಚ ಭಯಂಕರ ವಿಶೇಷವೆನಿಚ್ಚದ ಜನ ವೈದ್ಯರು ಆರೆ ದ ಕಡ್ಡಿ ಪೈಲ್ವಾನ್ ನಿಕಲ್ಲ ತೆಲಿಕೆ ತೋನ ಗೊತ್ತಾನ ಜೋಕಲ್ ಡ್ರೆಸ್ ಟೆಸ್ಟೆಡ್ ಪಾಸ್. ಯಾನ್ ಆಕ್ಚುಲಿ ಯಾನು ಜಾದು ಮಂತಿನ ಯಾನು ಜೋಕು ಮಂತಿನ ಅಂತ ಹೇಳಿ ಎಲ್ಲಿಪಡು ಬಾಲ ಎಂಜ ಅಂತ ಇತ್ತೆ ಯಾನು ನಿಜವಾದ ಮ್ಯಾಜಿಕ್ ಪರೀಕ್ಷೆ ಮಾಡ್ಬೇಕು ಏನೋ ಒಂದು ಪೂಂಡು ಭಾರಿ ಕಮ್ಮಿನ ಪರಿಮಾಣ ತುಲಗೆ ಇರ್ತದೆ ಬಾಲ ಇಂದಾಯ್ತಾ ಸರಿ ಇರ್ತದೆ ಇರ್ತದೆ ಜೋಕು ಜೋರುಲ್ಲ ನಾನು ಇನ್ನೊಂದು ಕೊಡೊಂದು ಪರೀಕ್ಷೆ ಮಾಡ್ಬೇಕು ಎಲ್ಲ ಒಂಜಿತ್ತುಂಡು ಬಲ್ಲುಂಟು ಎಲ್ಲ ಈ ಬಲ್ಲು ನಾನು ಇಂಚ ಮತ್ತೆ ಬಿಡೋದಿಲ್ಲ ಇದು ಬಲ್ಲದ ಕೊಡಿಗೆ ಉಪ್ಪು ಬಲ್ಲೆಗೆ ಉಪ್ಪು ಪಂಡಿಕೊಂಡೆ ಬಲ್ಲ ಅಡೆಗೆ ಸಾರ್ಥ ಬಲ್ಲು ಕೊಲ್ಲು ಒಂಚೂರು ಹೊಡಿಕೊಚ್ಚ ಮಾರಾಜಿ ಎಂಚಿನ ಓಕೆ ಕೂಡ ಈರ್ ಬಲ್ಲ ಬಗ ಉಪ್ಪಲ್ಲಿ ಇದೊಂಚೂರು ಎಂಜಿನ ಬಲ್ಲೆ ವೆಂಜಿ ಪಾತ್ರ ಸ್ಪಷ್ಟ ಈ 4 ಜನ ಜೋಕ್ಲು ಖಂಡಿತ ಜಾದು ಮಲ್ತೆ ಮಲ್ಪೇರೆ ಕಾಂಗ್ರಾಚುಲೇಷನ್ ಮ್ಯಾಜಿಕ್ ಟೆಸ್ಟೆಡ್ ಪಾಸ್. ಏನ ಗುರುಕುಲ್ ಬಂತೀರಿ ಜೋಕು ಮ್ಯಾಜಿಕ್ ಟೆಸ್ಟೆಡ್ ಪಾಸ್ ಆಯ್ಕೊಳ್ಳೆ ಅక్కడ ಒಂಚೂರು ಗುರುದಕ್ಷಿಣೆ ಗೆತ್ತಂಡ್ರೆ ಬಂತೀರಿ ಗುರುದಕ್ಷಿಣೆ ಬಂಡ ನಿಕ್ಲ ಕಿಸಿದ ಎತ್ತು ದುಡ್ಡುಂಡು ಅವಿಂದೆ ಪುಡಿ ಎತ್ತಲ ಪಾಠ ಪದಲ್ಲ ಬಲ್ಲಿ 5 ರೂಪಾಯಿ 10 ರೂಪಾಯಿ 20 50 100 500 ಎತ್ತು ನಾವಿದೆ ಎತ್ತದು ಈ ಡಬ್ಬಿದಲ್ಲೇ ಪಾಡೋಡು ದುಡಿಜ ಓ ದೇವರ ಆನು ಲಡಪು ದೆಪ್ಲೆ ಅಣ್ಣ ದೆಪ್ಲೆ ಏತಾಳ ದೆಪ್ಪಿ ದುಡಿದಪ್ಪ ಮಾರ ಎಂಟು ನೀಟ ಏತ ಕ್ಲಾಸಿ ಮಗ ಇಂಜ ಬದಲಾಗೆ
ಮೂಜನೇ ಕ್ಲಾಸ್ ಹಾಕಲೇಪ ನಾ 4ನೇ ಕ್ಲಾಸ್ ಹಾಕಲು ಬೈದಿರುತ್ತೆ ಆ ತೊಂದರೆ ಈ ಬಕ್ಕ ಉಂಡತ್ತಮ್ಮ ಯಾವತ್ತೈತಿ ತೆಪ್ಪಿ ಬಾಲೆ ಕಾಯ್ದೆ ಮಾತ್ರ ದಶಪಾಲೆ ಯಾಸ್ ಕೈ ಕೊಡು ಕೈ ಚಪತ್ತೋಡು ಕೈ ಬಿಡ್ರ ಬಲೆ ಮುಂದೆ ಇಂಚು ತೋಡು ಇರ್ಬಲೆ ಮಗ ನಾನು ಬುದರಿನ ವಿನಿಶ್ ತೋಲೆ ಒಂದುಂಟು ಈ ದುಡ್ಡು ಉಂಟು ತಾರು ಕುರಿಯರಿ ಈ ರೇಟ್ ಕೊಡ್ಪಾರ ದುಡ್ಡು ಕೊಡ್ಪಣ ಇವರಿಗೆ ಇದು ದುಡ್ಡು ಕೊಡ್ಪಾರ ಇದ್ದಾರ ದುಡ್ಡು ಉಂಡ ಇದ್ದಾರಡ ಭಯಂಕರ ಚಾಲನೆ ಹೂ ಕೊಡ್ಬೋದ ನೀನು ದುಡ್ಡು ಅವಳು ಕೆಬಿಟಿ ಮಾತಾಡಿ ದುಡಿದ್ರೆ ಈ ದುಡ್ಡು ಉಣ್ಣದೆ ಅರ್ಧ ಕೆಬಿಟಿ ಬುಕ್ ಈ ಕೈಟ್ ಎನ್ನ ಕೆಬಿ ಬರ್ತಾರ ಅಪ್ಪ ಒಯ್ಪೊಡು ಕೈಂಚ ಮತ್ತೋಡು ಕೈ ಬಿಡ್ರಲ್ಲಿ ಉಫ್ ಮಾಡ್ಬಿಡು ಉಫ್ ಮಾಡ್ಪ್ಲೆ ಪಾಡಿ ಐಫೈ ಕುರಿಕೈ ಎಸ್ ಇರಿ ಎನ್ನ ಕೆಬಿ ಮತ್ತೆ ಒಯ್ಪ್ಲೆ ಮೊದಲೇ ಉಫ್ ಮಾಡ್ಪ್ಲೆ ಪಾಡಿ ನಾನು ಇರುವೆರಲು ಜೋಕಲ್ಲಿ ಇಲ್ಲಾಡು ದುಡ್ಡು ದೇತಂಚೆ ಚಾಕ್ಲೇಟ್ ಬೇಡ ಐಸ್ ಕ್ರೀಮ್ ಬೇಡ ಅಂಗಡಿ ಮೂಕು ಕೆಪ್ಪಿ ಮತ್ತೆ ಒಯ್ತು ಬಿಡಿದೆ ಐಸ್ ಬೇಡ ಬೇತ ಮೇತ ಇದಂಚಿ ಇರಿಂಚಿ ಸರ್ತ ಇಂಚೊಂದೋಡು ನೀವು ಮೂಲು ಒಂಜಿ ದುಡ್ಡು ತೋಜುನೆ ತೋಜುಚಿ ಕೈ ಇಂಚ ಬಲದ ಕೈ ಬಿಡ್ಲೆ ಬಲದ ಕೈ ಇಂಚ ಮಾತ್ರೆ ಕ್ಯಾಚ್ ಮಾಡ್ಲೆ ಇಂಚ ಮಾತ್ರೆ ಉಫ್ ಮಾಡ್ಲೆ ದುಡ್ಡು ಗೆತ್ತದ ಕಿಸೆ ಹಿಡ್ದಿಲ್ಲ ನೀನು ಎಸ್ ದಾಟ್ಸ್ ಇಟ್ ಇಂಚ ಆಯ್ಕೊಳ್ಳೋದಾದ ಬಿಡ್ಕೊಂಡು ನಿಕ್ಲು ಮಾತು ಓ ತೋಚ್ಕೋಬಲ್ಲ ಇರವು ಗಾಳಿ ಹಿಡ್ದೈತೆ ದುಡ್ಡು ಮಾತಾಡಿ ತೋಚ್ಕೋಲೆ ಅಂಚೆ ಈ ಹುಡುಗೆ ಗಾಳಿ ಹಿಡಿದು ದುಡ್ಡು ಇರ್ತದೆ ಕಿಸೆ ಹಿಡಿದೈತೆ ಇಂತ ನಿಕ್ಲೆ ತೋಚ್ಕೊಂಡಲ್ಲೇ ಒಂಜಿ ಮಲ್ಲ ಚಪ್ಪಳ ಕೊರಡತ್ತೆ ಮ್ಯಾಜಿಕ್ ಬಂದಿರಕ್ಕೆ ಅದ ನಿಮಗೆ ತೋರಿಸಿದ್ರಾಗಂತಲ್ಲ ಈ ತೊಂಜಿ ದುಡ್ಡ ಒಂದು ಮಾತ ದುಡ್ಡ ಜೋಕ ಹೇಳ್ತೆ ಈ ದುಡ್ಡು ನನ್ನದೇ ಮುಲ್ಪೈತನ ಜನ ದುಡ್ಡು ನಿಂಚದೆ ಕುಜಾಲ್ ಬರ್ತದೆ ಕುಜಾಲ್ ಹಿಡಿ अच्छा मुल्पा ने कॉल आउट हेलो मगा ने मुल्पा सॉरी बोले बोले मुल्पा पड़ू एला कब्रा गडबಡ ಹಪ್ರ ಕಡಪ್ರ ಗಡಬಡ ಅಂಚ ಪಂಡಿಕುಳ್ಳೆ ಅಂತಾದ ಮಂತೊಂದಲ್ಲ ಬಂಡ ಮಾತೆರೆಗಳ ನಿಕಲ ಪರವಾದ ಒಂಜಿ ಖಾಲಿ ಬಾಚನ ದರ್ಶನದಲ್ಲಿ ಒಂಜಿ ಖಾಲಿ ಪಾತ್ರ ನೆತ್ತ ಉಲಾಯ್ಡು ಒಂಜಿ ಕುಂಟು ಐ ಮೀನ್ ಒಂಜಿ ಪೇಪರ್ದ ಪೀಸ್ ಒಂಜಿ ಐಕೆ ಚತು ಕೊರ್ಪಿನ ಯಸ್ ಇಂಚ ಕಪ 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 ಅಂದು ತೋ ಇಂಚ ಪತ್ತೊಂದಿದೆ ನೆತ್ತಲ ಇಂಚ ಇಂಚ ಪತ್ತೊಂದಿತ್ತಿಲ್ಲ ಕನೆ ಯಸ್ ಅವೇ ನಡೆಗೆ ಬಂದ್ ಮಾಡಿ ಇಂಚ ಮಂತ್ರ ಪಂಡದು ಜಾದು ಮಂತಿಕೊಳ್ಳೆ ಕುಡಯನ ರೆಡಿ 1 2 3 ಬಂದೆ ಪಡು ಏನೋ ಮಂತ್ರ ತಪ್ಪು ಬಂದಿದೆ ಯಾನೇ ಮಂತ್ರ ಬಂದ ಅಪ್ರ ಕಡಬ ಪಂಡಿಕೊಳ್ಳೆ ಜಾದು ರಜಾಗ್ಲೆ ಬೋಕಂಚ ಥ್ಯಾಂಕ್ ಯು ವೆರಿ ಮಚ್ ಅಪ್ರ ಕಡಬ ಯಸ್ ಬಾರಿ ಖುಷಿ ಆಗಿ ಈ 4 ಜನ ಜೊತೆಲ್ಲ ಸ್ಟೇಜ್ ಮೇಲೆ ಬರ್ತದೆ ಬಂದು ಸರ್ ಎಂದು ಬಾರಿ ಖುಷಿ ಇದಾದ ಬಣ್ಣ 4 ಜನ ಜೋಕು ಬನ್ನಕ್ಕೆ ಸುಮಾರು ಜನ ಜೋಕು ಥ್ಯಾಂಕ್ ಯು ಬರ ಮನಸ್ಸಿನ 4 ಜನ ಬರ್ತೀನಿ ಅನ್ಕೊಂಡೆ ಬತ್ತಿಕೊಳ್ಳೆ ಮ್ಯಾಜಿಕ್ ಟೆಸ್ಟ್ ಮಲ್ಪಾಯಿ 5 ಬಗ್ಗೆ ಅನ್ಕೊಂಡೆ ಈ ಮ್ಯಾಜಿಕ್ ಟೆಸ್ಟ್ ಮಲ್ಪಡ ಬಣ್ಣ ನಾನು ಗುರುದಕ್ಷಿಣೆ ಅಂತ ಕೊರ್ಲುಕ್ಕೇನೆ ಸುರ್ಗಿ ಇಂಚಿ ಬಂಡರೆ ಪಕ್ಕದೊಳಗೆ ಕೇಬಿಟ್ಟು ಲಾಸ್ಟಿಗೆ ನಾನು ಆಪ್ರ ಕಡಪ್ರ ಕಡಪ ಮೇ ಮಂತ್ರ ಕತ್ತಿದ ಹೆಂಗೆ ಮಂತ್ರ ಅಂತಂದಿಲ್ಲ ಅಂಚದ ಈಗ ನಡ ನಿಕ್ಲ ಬಂಜಾರ ತಿಳ್ಪಾಯ 4 ಜನ ಜೋಕ್ಲಿ ಕ್ಯಾನ್ ಕೊಡ್ತಾರೆ ಚಾಕ್ಲೇಟ್ ನಿಕ್ಕಲ ದಾದಾಣ್ಲ ಕೊರಡೆ ಬೆತ್ತದಾಲತ್ ಮಾತಿರ್ಲ ತಪ್ಪಂದ ಒಂದು ಜೋರದ ತಾಟಿ ಆಜಿ ಜನ ಮಾತ್ರ ಫೈನಲ್ಗೆ ಬರ್ತೀನಿ ಈ ಫೈನಲ್ ಆಜಿ ಜನ ಕ್ಲೇಟ್ ಯಾನ ನನ್ನ ಟೀಮ್ ಲೈತನ ಬರ್ತೀನಿ ನಾನು ಬಾರಿ ಹೆಮ್ಮೆಡು ಬನ್ನೋದು ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ಜಿಲ್ಲೆಗೆ ರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ಒಂದು ಮನ್ನಣೆ ದಿಕ್ಕನ ಸಂದರ್ಭಗಳು ಟ್ಯಾಲೆಂಟ್ ಶೋಟು ರಿಯಾಲಿಟಿ ಶೋಟು ಜಡ್ಜಸ್ ನೆಕ್ಲೆಕ್ ಮತ್ತೊಂದು ಕೆಲವೊಂದು ಜಾದು ನೆಕ್ಲೆಕ್ ದಶ್ಮವೇದ ಆಮೇಲೆ ದ ಫಿಲ್ಮಿ ಮ್ಯಾಜಿಕ್ 1 2 3 4 go
ವಿಜಯಪುರದಲ್ಲಿ ದುರಂತ ಹಕ್ಕುಚ್ಯುತಿ ಪ್ರಕರಣದಲ್ಲಿ ಗದ್ದಲ. ಯಸ್, ಓಕೆ. ಶಾಸಕರ ಸಭೆಗೆ ಸಲಹೆ, ವ್ಯಕ್ತಿಯ ಬಂಧನ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪೇಪರ್ ಓದೊಂದಿಲ್ಲರೆ ದಾದ ಬಂಡಾರಿ ಪೇಪರ್ ಓದೊಂದು ಕತೆ ಪುಸ್ತಕ ಓದೊಂದಿಲ್ಲ ನಾನು ಅಗಂಜಿನಿ ಪೇಪರ್ ಅದು ಓದೊಂದು ಪುಸ್ತಕದಾರ ಅದೇ ಇದೆ ಗೊತ್ತಾಡಿ ಜಾಕೆಟ್ ಜೊತೆ ಮೇಲೆ ಬಂಡೆ ರಂಚನವೇ ಅದೇ ಅವಡಾಡು ಪೇಪರ್ ಓದೊಂದು ಪುಲು ಇದು ಪೇಪರ್ ಇರ್ನಾನ ನಾನ ಬಂಡಾರಿ ಪೇಪರ್ ನಾನಪ್ಪನೇ ತೂನಾಗ ನಾನಪ್ಪನೇ ತೂನಾಗ ಏನೇನು ಪೇಪರ್ ಮತ್ತು ಓದಿಚ್ಚು ಸ್ವಾಮಿ ನಾನು ಕುಸಾಲಿಕ್ಕೆ ಉಸ್ಸಾಳ್ ಪೇಪರ್ ಏನ ಪೇಪರ್ ಕಾಸು ಕೊಡ್ತಾರೆ ಕಾಸು ಕೊಡ ಅಂಗಡಿ ಧರ್ಮ ಕೊಡಿ ಅದು ಈ ರೀತಿ ಕುಸಾಲ ಮಂತಿರ ಮೇಲೆ ಅವು ಹೆಂಗೆ ಬೆಚ್ಚ ಕಾಸು ಕೊಡ್ತೆ ಅಂಚದ ಕುಸಾಲ ಹತ್ರ ಒಂದು ಸೀರಿಯಸ್ ಕಾಸು ಕೊಡ್ತೇನೆ ಪೇಪರ್ ಇನಿತಾನೇನ ಅತ್ತ ಎಲ್ಲದ ಸ್ಪೆಷಲ್ ಆಗಿ ಹಿಂಗೆ ಕಡ್ಬಿಡ್ದು ಕೊಡ್ತೀರಿ ಇದು ಓದಲಿ ಇನಿ ಅದು ಯಾನ್ ಕುಸಾಲ ಮಂತಿರಿದ್ದೆ ಪಂಚ ಸರ್ಕಾರ ಯಾರನ್ನು ನ್ಯೂಸ್ ಅನ್ಪದ ಕುಲ್ಲೆ ಏತ್ ಪಾತಿರ್ಲಿ ಹೆಂಗ್ ವಿಷಯ ಗೊತ್ತಾನೆ ಇರೇಗಿದೆ ಪೇಪರ್ ತು ಎರಬೋಡು ಓದರಬೋಡು ಆತೇತ ಓದ್ ಅಂಚ ಬಂದು ಓದು ಒಂದು ಕೊಲ್ಲೋಚಿ ನಮ್ಮ ಕಲ ಬಿಟ್ಟು ನಮ್ಮ ಮಂಜಿ ಪ್ರೋಗ್ರಾಮ್ ಆವೊಂದುಂಡು ಅಂಚ ಅಂಚ ರಪ್ಪ ಓದು ಬರ್ಬೆ ಅದೇ ರಪ್ಪ ಪೇಪರ್ ಸೀರಿಯಸ್ ಆದ ಅದೇ ಪೇಪರ್ ಇರ್ನಾನ ಅತ್ತರ ದೊಡ್ಡಪ್ಪ ನಾವು ಓದು ಉದ್ದಾರ ಅದು ಕೊಡ್ತಾರೆ ಮೂಲ ಬತ್ ಓದು ಒಂದಿಲ್ಲ ಯಾನು ಸೀರಿಯಸ್ ಆದ ಬನ್ನಿ ಅದೇ ಪೇಪರ್ ದುಡ್ಡು ಕೊಡ್ತಾರೆ ಮೂಲೆ ಓದಿ ಬಂದಾಗ ತರಮುರಿ ಅಂಗಡಿ ಸ್ವಲ್ಪ ಬೂಟಿತ್ತು ಬೆಜ್ಜಂದು ಬರ್ತೀನಿ ನಾನೆತ್ತ ಯಾನು ಸೀರಿಯಸ್ ಬನ್ನಿ ಹೋದ್ರೆ ಇದು ಟೆನ್ಷನ್ ಆಗ್ತದೆ ನ್ಯೂಸು ನ್ಯೂಸ್ ಮಾತ್ರ ಫ್ಯೂಸ್ ಪೋತುಂಡು ಯಾನು ಸೀರಿಯಸ್ 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 ಹೋದ್ರೆ ಪಿಕ್ಚರ್ ಮೇಲೆ ಕೋಡ್ ಪಿಕ್ಚರ್ ಮಾಡೋ ಅಷ್ಟು ಬೇಗ ಹೋದ ಎಂಟು ಜನಗಲ್ಲ ಇರ್ತಲ್ಲಿ ಕಾಲಲ್ಲಿ ಧರ್ಮಗತಿಕ ನಾವೆಲ್ಲ ಬಿಡ್ತಿದ್ದೇವೆ ಎಂಕಲ ಹೋದ್ರೆ ಒಂದು ಅರ್ಧ ಕೊರ್ಲಿ ಬೈ ನಿಂಗೆಲ್ಲ ಹೋದ್ರೆ ಒಂದು ಅರ್ಧ ಕೊರ್ಲಿ ಅರ್ಧ ಐಕೆ ಈತ್ ಮಾತ ಟೆನ್ಷನ್ ಈತ್ ಮಾತ ಬೊಬ್ಬೆ ಎಲ್ಲ ನೀವು ಸರಿ ಟಿಕೆಟ್ ಕೊಡ್ತು ಎಲ್ಲ ಅರ್ಧ ಬೇಡ ಕೇಳಿ ಉಂಡಾದೇ ಬಂದಿರಿ ಕುಡ ಅರ್ಧ ಈ ಜನ ಕೇಂದ್ರೆ ಗೊತ್ತಾಕೊಂಡು ಅರ್ಧ ಅರ್ಧ ಬಂದು ಇಡೀ ಪೇಪರ್ ಕೇಳಿದ್ರೆ ನನ್ನ ಮೇಲೆ ಕೇಂದ್ರ ಜಾಗ್ರತೆ ಅದೇ ಉಂಟು ಓದನಿಂತೆ ಉದಯ ಮೂರನ್ನು ಮಾಡಿ ಅವರನ್ನು ಉದಯ ಓದನಿಂತೆ ಯಾರು ಬತ್ತಿ ಕೇಳ ದಾದನ್ ಬರ್ತೀನಿ ಯಾಕಂದ್ರೆ ಫೋನ ಕಾರು ಬರ್ದ ಬದ ಬದ ನಾನು ಪೋಯಿನ ಇಂಚೂರು ಡ್ರೆಸ್ ಚೇಂಜ್ ಮತ್ತೆ ವರ್ಕ್ ಅನ್ಬೇದ್ರೆ ಚೂರು ಕಳಿಸಿದ್ರು ಬಳ್ಳಕೆಲ್ಲ ಪೇಪರ್ ದಾನಸ್ವಾಮಿ ಪಿರೋಡ್ ಮೇಲೆ ಪ್ಯಾಂಟ್ ಬರಿದಿದೆ ಒಂದು ವೇಳೆ ಪ್ಯಾಂಟ್ ಬರೆದಿತ್ತನಲ್ಲಿ ಬೇಜಾರಾತು ಅಂತ ಪಕ್ಕದಾದ ಬರೀ ಪೇಪರ್ ಬರೀತು ಓ ಅಣ್ಣ ಕುಶಲ್ದಾರ ಏನ್ ಚೂರು ಬಿಡ್ಪಾದ ಬಲ್ಲ ಪೇಪರ್ ಕೊಟ್ಟು ಅಂದಪ್ಪ ಬುಡ್ಪಾದ ಎನ್ನಾತಿಗೆ ಓದೋದು ಎಲ್ಲ ಜನ ಬರ್ತಾರೆ ಪೇಪರ್ ಹೋಯ್ತು ಸರಿ ಪಂಡ ಎಂಕಲ ಓದ್ರ ಒಂದು ಅರ್ಧ ಕೊಟ್ಟು ಅರ್ಧ ಪಂಡ ಒಂದು ಶೀಟಿ ಐಕಾರಿಂತ ಪತ್ತಿ ಕೇಳಿ ಅರ್ಧ ಜನ ಪತ್ತಿನಿ ಪತ್ತಿನಿ ಎಂತ ನಮ್ಮ ಎನ್ನ ಕಣ್ಣಿದ್ರೆ ಎನ್ನ ಬೇಕು ಒಂದು ನಿಮಿಷ ಅಣ್ಣ ಇರೇಗೆ ಕೆಬಿಕೇನುಚೆ ಇರೇಗೆ ಕೆಬಿಕೇನುಚೆ ಕಣ್ಣು ತೋಜಿಂಡಿ ಅನ್ನೋ ಪೇಪರ್ ಓದಿರು ಸ್ವಾಮಿ ಅಂಚತ್ತು ಸ್ವಾಮಿ ಇರ್ದಾದ ನಾನು ಪೇಪರ್ ಕೊರಿಯರಿಗೆ ಅರ್ಧ ಒಂದು ಶೀಟ್ ಕೇಳಿರಿ ಈ ಪೇಪರ್ ಇಂಚ ಪರ್ತು ಕೊರಿಯರಿಗೆ ಅಂದ್ರೆ ಆಯ್ನ ಅಂದು ಬಂದು ಕುಡ ಕೇಳಿಯರಿಗೆ ಕುಡ ಇಂಚ ಪೇಪರ್ ಪತ್ತ ಕುಡ ಇಂಚ ಪರ್ತು ಅಂದೆ ಎಂಚನ ಐತೆ ಮಲ್ಲ ಕಾಂಡದಿಜ್ಜಿ ಪೇಪರ್ ಓದಿಜ್ಜಿ ಒಂದು ಮೂಲ ಬತ್ತು ಕಲ್ಲ ಬಿಟ್ಟು ಬತ್ತು ಪೇಪರ್ ಓದಿಲ್ಲ ಇರುವೆಲ್ಲ ಸೇರಿದ್ರೆ ಪೇಪರ್ ನೀತ ಚೂರು ಮಾತು ಪಡ್ತು ಪಡ್ದಾರಂತ ಈ ಚೂರ ಇಂಚಿನ ಪೇಪರ್ ಬಂದು ದಾದಾಲ್ಪು ಈ ಚೂರ ಇಂಚಿನ ಪೇಪರ್ ಬಂದು ನಿತ್ಯ ಅಂತ ಅಲ್ಪಡು ಮಲ್ಲ ಅದಕ್ಕೆ ಅಲ್ಲೇ ಅಡೆಗಾಂಡು
ದಾದಾದ ಮಲ್ತು ಪಡೆ ಹಾಕಿದ್ರೆ ಜಾದು ಮಲ್ಪ್ಲೆ ಮ್ಯಾಜಿಕ್ ಮಲ್ಪ್ಲೆ ಬಂದ್ಬಿಡ್ತು ಪೇಪರ್ ಬೇರೆ ಜನಕ್ಲೇ ಬೋಡು ಇರೇ ಬೇಡ ಇರಗೆ ಬೇಡ ಎಂಕಂತ ಬೋಡೆ ಬಿಡು ಅಂಚಾದ ಮಾತ್ರ ಜಾದು ಮಾತ್ರವೇ ಅಪ್ರಕಡ ಪ್ರಕಟ ಬೇಡ 1 2 3 ಪನೋಣ ಪೇಪರ್ ಏನು ಪೇಪರ್ ಕಾಸ್ಲ ಕೊಡ್ತೆ ಸಾಧಾರಣ ಓದರ ಇತ್ತನ ದಯಮಂತಿದ್ದು ಉಲಾಯ್ಬೋದು ಓದಲ ಸ್ವಾಮಿ ಸ್ವಲ್ಪ ಕಾರ್ಯಕ್ರಮ 56ನೇ ವರ್ಷದ ಶ್ರೀ ಸತ್ಯನಾರಾಯಣ ಪೂಜೆದ ಈ ಕಾರ್ಯಕ್ರಮ ಯಾನ ಈ ಕಡೆ ಸಭಾ ಕಾರ್ಯಕ್ರಮ ಇತ್ತೆ